ಪುತ್ತೂರು ನಗರದಲ್ಲಿ ಇವತ್ತು ಮತ್ತೆ ಜನಸಂಚಾರ ಹೆಚ್ಚಳಗೊಂಡಿದ್ದು ಜನತೆಯ ಈ ವರ್ತನೆಗೆ ಪೊಲೀಸರೇ ಆತಂಕಕ್ಕೆ ಒಳಗಾಗಿದ್ದಾರೆ. ಪುತ್ತೂರು ನಗರದ ಧರ್ಮಸ್ಥಳ ಬಿಲ್ಡಿಂಗ್ನಲ್ಲಿರುವ ರಾಷ್ಟ್ರೀಕೃತ ಬ್ಯಾಂಕ್ ಒಂದರ ಎದುರು ಹಣ ಪಡೆಯಲು ನೆರೆದಿದ್ದ ಜನತೆಯ ಗುಂಪು ಲಾಕ್ಡೌನ್ನ ಉದ್ದೇಶವನ್ನೇ ಕೆಣಕುವಂತಿತ್ತು. ಜನಧನ್ ಮತ್ತು ಕಿಸಾನ್ ಸಮ್ಮಾನ್ ಹಣ ಪಡೆಯಲು ಬ್ಯಾಂಕಿನ ಮುಂದೆ ಸರತಿ ಸಾಲಿನಲ್ಲಿ ಜನತೆ ನಿಂತಿದ್ರೂ ಕೂಡ ಇಲ್ಲಿ ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಪ್ರಯತ್ನ ಆಗಲಿಲ್ಲ. ನೂರಾರು ಸಂಖ್ಯೆ ಮಂದಿ ಇಲ್ಲಿ ನೆರೆದಿದ್ದು ಬ್ಯಾಂಕ್ ಅಧಿಕಾರಿ ವರ್ಗವೂ ಕೂಡ ಈ ಬಗ್ಗೆ ಯಾವುದೇ ತಲೆಬಿಸಿ ಮಾಡಿಕೊಂಡ ಹಾಗೆ ಕಾಣಲಿಲ್ಲ. ಜನತೆಯಲ್ಲೂ ಕೂಡ ಸಾಮಾಜಿಕ ಅಂತರ ಕಾಯುವ ಕೆಲಸ ಕೂಡ ಆಗಲಿಲ್ಲ. ಕೊರೋನಾ ಭೀತಿಯಿಂದ ಜಾರಿಗೊಂಡ ಲಾಕ್ಡೌನ್ ನಿಯಮ ಪಾಲನೆ ಮಾಡುವುದು ಜನತೆಯ ಹಾಗೂ ಬ್ಯಾಂಕ್ ಅಧಿಕಾರಿ ವರ್ಗದ ಜವಾಬ್ದಾರಿಯಾಗಿದ್ರು ಕನಿಷ್ಠ ಈ ನಿಯಮ ಪಾಲನೆಗೆ ಪ್ರಯತ್ನ ಪಡುವ ಕೆಲಸವೂ ಕೂಡ ಆಗಲಿಲ್ಲ. ಹಿಂದೆ